ಲಾಕ್ಡೌನ್ನಿಂದ ಹಲವಾರು ಉದ್ದಿಮೆ ಕ್ಷೇತ್ರಗಳು ಸಂಕಷ್ಟದಲ್ಲಿದೆ. ಕಳೆದ ಲಾಕ್ಡೌನ್ ಅವಧಿಯಲ್ಲಿ ಜವಳಿ ವ್ಯಾಪಾರಸ್ಥರು ಸಾಕಷ್ಟು ನಷ್ಟದಲ್ಲಿದ್ದರು. ಇದನ್ನ ಯಾರಲ್ಲೂ ಹೇಳಿಕೊಳ್ಳದ ಪರಿಸ್ಥಿತಿಯಲ್ಲಿ ತಮ್ಮ ಮೇಲೆ ವಿಧಿಸಲಾದ ತೆರಿಗೆಯನ್ನ ಅಂಗಡಿಯಲ್ಲಿರುವ ಸಿಬ್ಬಂದಿಗಳಿಗೆ ಸಂಬಳ ಕೊಟ್ಟು ಹೇಗೂ ಮತ್ತೆ ವ್ಯಾಪಾರವನ್ನ ನಡೆಸಬಹುದು ಎಂಬ ನಂಬಿಕೆಯಲ್ಲಿದ್ದರು. ಆದರೆ ಕೋವಿಡ್ 2ನೇ ಅಲೆ ಅವರಿಗೂ ಬರ ಸಿಡಿಲಿನಂತೆ ಬಡಿದಿತ್ತು. ಇತ್ತ ಕಡೆ ಬಡವರು ಅಲ್ಲ, ಅತ್ತ ಕಡೆ ಶ್ರೀಮಂತರು ಅಲ್ಲ ಅನ್ನುವ ಜವಳಿ ವ್ಯಾಪಾರಸ್ಥರು ಆಕಾಶ ನೋಡುವಂತೆಯಾಗಿದೆ. ಮೂಡಬಿದ್ರೆಯ ಜವಳಿ ವ್ಯಾಪಾರಸ್ಥರಾದ ಸದಾಶಿವರಾವ್ ಅವರು ತಮ್ಮ ನೋವುಗಳನ್ನು ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜೊತೆಗೆ ಸರ್ಕಾರ ಲಾಕ್ಡೌನ್ ಸಂದರ್ಭದಲ್ಲಿ ಜವಳಿ ಹಾಗೂ ಇನ್ನಿತರ ಕ್ಷೇತ್ರಗಳನ್ನು ಕಡೆಗಣಿಸಿರುವುದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಏಪ್ರಿಲ್ ಮೇ ಮದುವೆ ಸೀಸನಿಗೂ ರಂಜಾನಿಗೂ ನಾನು ಹಾಗೂ ನನ್ನಂತಹ ದೇಶದ ಎಷ್ಟೋ ವ್ಯಾಪಾರಿಗಳು ರಂಜಾನ್ಗಾಗಿ ಖರೀದಿಸಿದ ಲಕ್ಷಾಂತರ ಮೌಲ್ಯದ ವಸ್ತ್ರಗಳು ಮುಂದಿನ ಸೀಸನಿಗೆ ಅದು ಫ್ಯಾಷನ್ ಔಟ್ ಆಗಿ ಲಕ್ಷಾಂತರ ರೂಪಾಯಿಗಳು ನಷ್ಟ ಹೊಂದಿದ್ದೇವೆ. ಈ ರೀತಿಯ 3,000ದಿಂದ 5,000 ರೂಪಾಯಿವರೆಗಿನ ಮೌಲ್ಯದ ರೆಡಿ ವಸ್ತ್ರಗಳು ಇವಾಗ ಇದು 500 ರೂಪಾಯಿಗೂ ಬೇಡವಾಗಿದೆ. ನೋಡಿ, ಆ ರೀತಿಯ ವಸ್ತ್ರಗಳು ನಮ್ಮಲ್ಲಿರುವ ಸ್ಟಾಕ್ ನೋಡಿ. ಆ ರೀತಿಯ ವಸ್ತ್ರಗಳು ಇಷ್ಟೊಂದು ಲಕ್ಷಗಟ್ಟಲೆಯ ಸಂಗ್ರಹವಿದೆ. ನೋಡಿ, 10,000 ರೂಪಾಯಿವರೆಗಿನ ಮೌಲ್ಯದ ಈ ಸೀರೆಗಳು, ಅದೇ ರೀತಿ 5,000 ರೂಪಾಯಿ ಮೌಲ್ಯದವರೆಗಿನ ಈ ಸೀರೆಗಳು. ಈಗ ಆ ಸೀರೆಗಳು 500 ರೂಪಾಯಿಗೂ ಬೇಡವಾಗಿದೆ. ಏಕೆಂದರೆ ನಮ್ಮ ಜವಳಿ ವ್ಯವಹಾರದಲ್ಲಿ ಫ್ಯಾಷನ್ ಔಟ್ ಆಗುವುದು ಬಲು ಬೇಗ. ಆ ರೀತಿಯ ಸೀರೆಗಳ ಸಂಗ್ರಹ ನೋಡಿ. ಜವಳಿ ವ್ಯಾಪಾರಿಗಳಿಗೆ, ಫ್ಯಾನ್ಸಿ ವ್ಯಾಪಾರಿಗಳಿಗೆ, ಚಪ್ಪಲಿ ವ್ಯಾಪಾರಿಗಳಿಗೆ ಸುದೀರ್ಘ ಕಾಲ ಬಂದು 3 ತಿಂಗಳು. ಅದೇ ದಿನಸಿ ಅಂಗಡಿಯವರಿಗೆ, ಬೇಕರಿಯವರಿಗೆ, ಮೆಡಿಕಲ್ನವರಿಗೆ ನಿತ್ಯ ಬೆಳಿಗ್ಗೆ 7ರಿಂದ 11 ಗಂಟೆವರೆಗೆ ವ್ಯಾಪಾರ. ನೀವು ಒಂದು ಸಲ ಬೇಕರಿಗೆ ಹೋಗಿ ನೋಡಿ, ಎಲ್ಲ ಹಳೆಯ ಮಾಲುಗಳನ್ನು ಸಮೇತ, ಕುಟ್ಟೆ ಮಾಲುಗಳನ್ನು ಸಮೇತ ಖಾಲಿ ಮಾಡ್ತಾರೆ. ಅಂದರೆ ದಿನಸಿ ಅಂಗಡಿಗಳಲ್ಲಿ, ಬೇಕರಿಗಳಲ್ಲಿ ಹಣದ ರಾಶಿ, ನಮಗೆ 4 ತಿಂಗಳು ಉಪವಾಸ. ಆಡಳಿತದವರೇ, ಯಡಿಯೂರಪ್ಪನವರೇ, ನೀವು ಮಾಡಬೇಕಾದದ್ದು ಏನೆಂದರೆ ದಿನಸಿ ಹಾಗೂ ಬೇಕರಿ ಹಾಗೂ ತರಕಾರಿ ಹಾಗೂ ಮೆಡಿಕಲ್ಗಳಿಗೆ ವಾರದಲ್ಲಿ 1 ದಿನ ಬಿಟ್ಟು 1 ದಿನ ಓಪನಿಗೆ ಅವಕಾಶ ಕೊಡಿ. ಅದೇ ರೀತಿ ಮತ್ತೆ 1 ದಿನ ಬಿಟ್ಟು 1 ದಿನ ನಮಗೂ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಿ. ನಿಮ್ಮ ಎಲ್ಲ ರೂಲ್ಸ್ಗಳನ್ನು ನಾವು ಪಾಲನೆ ಮಾಡ್ತೇವೆ.